ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಸೋಮವಾರ 4 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 94ನೇ ಕೀರ್ತನೆಯ 19ನೇ ವಚನ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮನ್ನು ಎಲ್ಲ ಪರಿಸ್ಥಿತಿಯಲ್ಲೂ ಸಂತೈಸುವಂಥವನು ದೇವರೇ. ದೇವರು ಸಂತೈಸುವಾಗ ನಾವು ಸಂಪೂರ್ಣವಾಗಿ ಬಲಗೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಸಂತೈಸುವಿಕೆ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಾರನು ಈ ಕೀರ್ತನೆಯಲ್ಲಿ ವಿಶೇಷವಾಗಿ ದೇವರು ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದಾಗಿ, ದೇವರು ತನ್ನ ಭಕ್ತರೊಂದಿಗೆ ಪಯಣಿಸುವಂತವನಾಗಿದ್ದಾನೆ. ಅವರು ಅನುಭವಿಸುವಂಥ ಅನೇಕ ಕಷ್ಟ, ದುಃಖ, ಸಮಸ್ಯೆ, ಹೋರಾಟಗಳಲ್ಲಿ ದೇವರಿದ್ದಾನೆ. ಅವರು ಬಿದ್ದು ಹೋದಾಗ ಕೈ ಹಿಡಿದು ಎತ್ತುವಂಥವನಾಗಿದ್ದಾನೆ. ಕಷ್ಟದಲ್ಲಿದ್ದಾಗ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡುವಂಥವನಾಗಿದ್ದಾನೆ. ವಿಶೇಷವಾಗಿ ಈ ವಚನದಲ್ಲಿ ನಾವು ನೋಡುವುದಾದರೆ, ದೇವರು ಸಂತೈಸುವಾಗ ನಮ್ಮಲ್ಲಿ ಎಷ್ಟು ದುಃಖ ಇದ್ದರೂ ಅದು ಸಂಪೂರ್ಣವಾಗಿ ಹೋಗಿ ಸಂತೋಷ ಉಂಟಾಗುವುದು. ದೇವರು ಸಂತೈಸುವಾಗ ಮನುಷ್ಯನ ಪರಿಸ್ಥಿತಿ ಎಂಥದ್ದಾಗಿದ್ದರೂ ಕೂಡ ಸಮಾಧಾನ, ಆನಂದ ದೈವ ಜನರಲ್ಲಿ ಉಂಟಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಮ್ಮನ್ನು ಎಂದಿಗೂ ಕೈಬಿಡುವಂಥವನಲ್ಲ. ನಾವು ಕಷ್ಟಕರವಾದಂಥ ಕಣ್ಣೀರಿನ ದುಃಖದ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ನಂಬಿದಂಥ ದೇವರು ನಮ್ಮನ್ನು ಕೈಬಿಡುವುದಿಲ್ಲ. ನಾವು ನಂಬಿದಂಥ ದೇವರು ನಮ್ಮನ್ನು ಸಂತೈಸುವಾಗ ದುಃಖ ಹೋಗಿ ಸಂತೋಷ ಉಂಟಾಗುವುದು, ಅಸಮಾಧಾನ ಹೋಗಿ ಸಮಾಧಾನ ಉಂಟಾಗುವುದು. ಹೀಗೆ ದೇವರನ್ನು ನೋಡುವಂಥವರು, ದೇವರನ್ನು ನಿರೀಕ್ಷಿಸುವಂಥವರು ಆಗುವಂಥ ಅನೇಕ ಪರಿಸ್ಥಿತಿಗಳು ಬದಲಾಗುವಂತೆ ದೇವರು ಮಾಡಿ ದೇವರ ಸಮಾಧಾನವನ್ನು ಕೊಟ್ಟು ನಮ್ಮೆಲ್ಲರಲ್ಲಿ ಆನಂದದಿಂದ ನಾವು ದೇವರಿಗೆ ಸ್ತೋತ್ರ ಮಾಡುವಂಥವನಾಗಿದ್ದಾನೆ. ಇಂಥ ದೇವರ ಪ್ರೀತಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನೇ ದಯಮಯ ಸ್ವಾಮಿ, ನಿನ್ನ ಪ್ರೀತಿ ಅಪಾರವಾದದ್ದು. ನಾವು ಇರುವಂಥ ಪರಿಸ್ಥಿತಿಯಲ್ಲಿ ಯಾರೂ ನಮ್ಮ ಪಕ್ಕದಲ್ಲಿ ಬರದೇ ಹೋದಾಗ ನೀನು ನಮ್ಮನ್ನು ಒಬ್ಬಂಟಿಗರನ್ನಾಗಿ ಬಿಡದೆ ಸಂತೈಸಿ ಬಲಪಡಿಸಿದಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.